ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ಲೋಕದಲ್ಲಿ ನಾವು ಒಬ್ಬರೇ ಬದುಕುತ್ತಿಲ್ಲ. ನಮ್ಮ ಪರಿಸರದಲ್ಲಿ ಅನೇಕ ಸಹೋದರ ಸಹೋದರಿಯರೊಂದಿಗೆ ನಾವು ಬದುಕುತ್ತಿದ್ದೇವೆ. ಈ ನಮ್ಮ ಬದುಕು ಪರಸ್ಪರ ಸ್ನೇಹದ ಬದುಕು. ಇಂದಿನ ಈ ದಿನಗಳಲ್ಲಿ ನಾವು ಕಾಣುತ್ತೇವೆ ಯಾವ ರೀತಿ ವೈಷಮ್ಯ ಮನುಷ್ಯರ ನಡುವೆ ಹರಡುತ್ತಿದೆ, ಯಾವ ರೀತಿಯಲ್ಲಿ ಹಗೆತನ ಈ ಬೆಂಕಿಯಂತೆ ಹರಡುತ್ತಾ ಒಬ್ಬರಿನೊಬ್ಬರನ್ನ ನಾಶ ಮಾಡಿಬಿಡುತ್ತೆ. ನಮ್ಮ ದೇಶದಲ್ಲಿ ನಡೆಯುವಂತಹ ಘಟನೆಗಳು ಇದಕ್ಕೆ ಸಾಕ್ಷಿ. ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ದ್ವೇಷ ತುಂಬುತ್ತೆ, ಎಲ್ಲಿ ದ್ವೇಷವಿದೆ ಅಲ್ಲಿ ಬೆಂಕಿಯಂತೆ ಅದು ಎಲ್ಲರನ್ನ ಸುಟ್ಟು ಬಿಡುತ್ತೆ. ಆದ್ದರಿಂದ ದೇವರ ವಾಕ್ಯ ಇವತ್ತು ನಮಗೆ ಹೇಳುತ್ತೆ, ನಾವೆಲ್ಲರೂ ಸ್ನೇಹದಿಂದ ಬದುಕಬೇಕು. ನಮಗೆ ಯಾವತ್ತೂ ಈ ದ್ವೇಷ ಹಗೆತನ ಮನುಷ್ಯರಿಗೆ ನಮ್ಮ ಮನುಷ್ಯ ಜೀವನಕ್ಕೆ ತಕ್ಕುದಲ್ಲ. ಆದ್ದರಿಂದ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಎಂತಹ ರೀತಿಯಲ್ಲಿ ಅದು ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಹಗೆತನ ದ್ವೇಷ ತುಂಬಿಕೊಂಡಿದೆ ಎಂಬುದಾದರೆ ನಾವು ಅದನ್ನು ತಿಳಿದು ಅದನ್ನು ದೂರ ಹೋಗಲಾಡಿಸೋಣ. ಪ್ರೀತಿಯ ಹೃದಯಗಳಿಂದ ನಾವು ತುಂಬೋಣ. ಇವತ್ತಿನ ದೇವರ ವಾಕ್ಯ ನಮಗೆ ಸಿರಾಕನ ಗ್ರಂಥದಿಂದ ನಾವು ಆಲಿಸುತ್ತೇವೆ. ಅಧ್ಯಾಯ 22 ವಾಕ್ಯ 19ರಿಂದ ದೇವರ ವಾಕ್ಯ ಹೇಳುತ್ತೆ, ಕಣ್ಣು ಚುಚ್ಚಿದರೆ ಕಣ್ಣೀರು, ಹೃದಯ ಚುಚ್ಚಿದರೆ ಮನದ ಅರಿವು. ಕಣ್ಣು ಚುಚ್ಚಿದರೆ ಕಣ್ಣೀರು, ಹೃದಯ ಚುಚ್ಚಿದರೆ ಮನದರಿವು. ಏನು ಹೇಳುತ್ತೆ ಈ ವಾಕ್ಯ? ನೀನು ಕಣ್ಣನ್ನು ಚುಚ್ಚಿದರೆ ಕಣ್ಣಿಂದ ನೀರು ಬರುತ್ತೆ, ಹೃದಯ ಚುಚ್ಚಿದರೆ ಮನದ ಅರಿವು ಬರುತ್ತೆ. ಅಂದರೆ ಮನುಷ್ಯನ ಭಾವನೆಗಳು ನಮಗೆ ಅರ್ಥವಾಗುತ್ತವೆ. ಒಬ್ಬನ ಜೀವನದಲ್ಲಿ ನಾವು ಕಣ್ಣೀರು ತಂದರೆ ಅದರಿಂದ ನಾವು ಕಣ್ಣೀರನ್ನು ಅನುಭವಿಸ್ತೇವೆ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಅದೆಷ್ಟೋ ಘಟನೆಗಳನ್ನು ನೋಡ್ತೀವಿ. ನಾವು ಮಾಡುವ ತಪ್ಪುಗಳಿಂದ ನಾವು ಇತರರ ಕಣ್ಣುಗಳಲ್ಲಿ ಕಣ್ಣೀರನ್ನು ಹರಿಸುತ್ತೇವೆ. ಈ ಕಣ್ಣೀರಿಗೆ ನಾವು ಕಾರಣರಾಗುತ್ತೇವೆ. ಆದರೆ ಈ ಕಣ್ಣೀರಿನಿಂದ ಯಾವ ರೀತಿಯಲ್ಲಿ ಇನ್ನೊಬ್ಬ ನನ್ನ ಸ್ನೇಹಿತನಿಗೆ, ಇನ್ನೊಬ್ಬ ನನ್ನ ನೆರೆಯವನಿಗೆ, ಇನ್ನೊಬ್ಬ ನನ್ನ ಕುಟುಂಬದವನಿಗೆ ಎಷ್ಟು ದುಃಖವಾಗುತ್ತೆ, ಎಷ್ಟು ರೀತಿಯಲ್ಲಿ ಆತನ ಜೀವನದಲ್ಲಿ ನೋವು ಬರುತ್ತೆ. ಈ ನೋವಿನಿಂದಾಗಿ ಆತನು ಕಣ್ಣೀರನ್ನು ಹರಿಸುತ್ತಾನೆ. ಎಷ್ಟು ಸಮಯ ಕಣ್ಣೀರು ಹರಿಸ್ತಾನೆ, ಕಣ್ಣೀರಿನ ಬದುಕನ್ನು ಬಾಳುತ್ತಾನೆ. ಇದು ನಮಗೆ ಅರ್ಥವಾಗುವುದಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಯಾವಾತನ ಕಣ್ಣೀರನ್ನು ನಾವು ಹರಿಸುತ್ತೇವೋ, ಯಾವಾತನ ಮನಸ್ಸಿಗೆ ನಾವು ನೋವುಂಟು ಮಾಡುತ್ತೇವೋ ಅದು ಆ ಕಣ್ಣೀರಿನ ಫಲ ನಮಗೆ ತಟ್ಟುತ್ತೆ. ಅದು ನಾವೇ ಅದರ ಫಲವನ್ನು ಉಣ್ಣುತ್ತೇವೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಇತರರ ಕಣ್ಣೀರನ್ನು ಹರಿಸಬೇಡ. ನೀನು ಸ್ನೇಹದಿಂದ ಬದುಕುವಂಥ ವ್ಯಕ್ತಿ. ನೀನು
ಕಣ್ಣೀರು ಹರಿಸುವಂತಹ ಅಂತಹ ದುರ್ಗುಣ ನಮಗೆ ಸಲ್ಲದ್ದು. ನಾವು ಯಾರ ಕಣ್ಣೀರನ್ನು ಒರೆಸಲಿಕ್ಕೆ ಇದ್ದಂತಹವರು. ಯೇಸು ಕ್ರಿಸ್ತರ ಜೀವನವನ್ನು ನೋಡೋಣ. ಈ ಲೋಕಕ್ಕೆ ಯಾತಕ್ಕಾಗಿ ಅವರು ಬಂದರು? ಕಣ್ಣೀರನ್ನು ಹರಿಸಲಿಕ್ಕೆ ಅಲ್ಲ, ಕಣ್ಣೀರನ್ನು ಒರೆಸಲಿಕ್ಕೆ. ಅದೆಷ್ಟೋ ಜನರು ಆತನ ಬಳಿಗೆ ಬಂದರು. ಆ ಒಬ್ಬ ಕುಷ್ಠರೋಗಿಯು ಜೀವನ ಪೂರ್ತಿ ಕಣ್ಣೀರನ್ನು ಹರಿಸಿದವನು ಆ ಗಳಿಗೆ ಯೇಸುವಿನ ಬಳಿಗೆ ಬರುತ್ತಾನೆ, ಹೇಳುತ್ತಾನೆ, ಸ್ವಾಮಿ, ನೀವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಹುದು. ನೋಡೆಂತಹ ವಿಶ್ವಾಸದ ಮಾತು. ಆತನ ಕಣ್ಣಲ್ಲಿ ಖಂಡಿತವಾಗಿ ಕಣ್ಣೀರು ಹರಿಯುತ್ತಿತ್ತು. ಅಂಥ ಒಂದು ಭಾವಪೂರ್ಣವಾಗಿ ಒಂದು ವಿನಂತಿಯನ್ನು ಯೇಸು ಕ್ರಿಸ್ತರೇ ಆತನ ಮಾಡುತ್ತಾನೆ. ಯೇಸು ಕ್ರಿಸ್ತರು ಆತನ ಎಲ್ಲ ರೋಗವನ್ನು ಗುಣಪಡಿಸುತ್ತಾರೆ. ಆತನಲ್ಲಿ ಹರಿಯುವಂತಹ ದುಃಖದ ಕಣ್ಣೀರನ್ನು ಬದಲಾಯಿಸಿ ಯೇಸು ಕ್ರಿಸ್ತರು ಅವರು ಸಂತೋಷದ ಕಣ್ಣೀರನ್ನು ಹರಿಸುತ್ತಾರೆ. ಇನ್ನೊಬ್ಬ ಕುರುಡ, ಹುಟ್ಟಿನಿಂದ ಕುರುಡ ಒಬ್ಬ ಯೇಸುವಿನ ಬಳಿಗೆ ಬರುತ್ತಾನೆ. ಆತನಿಗೆ ಕಣ್ಣುಗಳಿವೆ, ಆದರೆ ಕಾಣುವುದಿಲ್ಲ. ಆದರೆ ದಿನಪೂರ್ತಿ ಆತನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತೆ. ಯಾಕಂದರೆ ಆತನ ಬದುಕು ಅಂತಹದ್ದು, ಕಣ್ಣೀರ ಬದುಕು. ಇಂತಹ ಬದುಕಿನಲ್ಲಿ ಆತನು ಯೇಸುವಿನ ಬಳಿಗೆ ಬರುತ್ತಾನೆ. ಏನಾಗುತ್ತೆ? ಆತನು ಯೇಸುವಿನ ಬಳಿ ಬೇಡಿಕೊಳ್ತಾನೆ, ದಾವೀದ ಕುವರನೇ, ನನ್ನ ಕಣ್ಣುಗಳನ್ನು, ನನ್ನ ಕೈ ಕತ್ತಲೆಯನ್ನು ದೂರ ಹೋಗಲಾಡಿಸು, ನನಗೆ ದೃಷ್ಟಿಯನ್ನು ಕೊಡು. ಯೇಸು ಸ್ವಾಮಿ ಅಲ್ಲಿ ನಿಲ್ಲುತ್ತಾರೆ, ಆತನ ಬಳಿಗೆ ಹೋಗುತ್ತಾರೆ, ಆತನಲ್ಲಿ ಮಾತನಾಡ್ತಾರೆ, ಆತನ ಜೀವನದಲ್ಲಿ ಕಣ್ಣೀರನ್ನು ಗ್ರಹಿಸುತ್ತಾರೆ, ಆತನ ಹೃದಯದಿಲ್ಲ ನೋವನ್ನು ಅವರು ಗ್ರಹಿಸ್ತಾರೆ. ಅದೇ ಗಳಿಗೆಯಲ್ಲಿ ಅವರು ಆತನ ಈ ಕಣ್ಣುಗಳನ್ನು ಮುಟ್ಟಿ ಗುಣಪಡಿಸುತ್ತಾರೆ, ದೃಷ್ಟಿಯನ್ನು ನೀಡುತ್ತಾರೆ. ಈ ರೀತಿಯಲ್ಲಿ ಆತನ ಕಣ್ಣೀರ ಬದುಕು ಆ ಸಂತೋಷ ಬದುಕಾಗಿ ಬದಲಾಗುತ್ತೆ. ಇನ್ನೊಂದು ಘಟನೆಯನ್ನು ನಾವು ನೆನಪಿಸೋಣ. 12 ವರ್ಷ ನಿರಂತರವಾಗಿ ರಕ್ತಸ್ರಾವದಿಂದ ನರಡಿ ಆ ಕಷ್ಟವನ್ನು ಅನುಭವಿಸಿದಂಥ ಆ ಒಂದು ಮಹಿಳೆಯು ಯೇಸುವಿನ ಬಳಿಗೆ ಬರುತ್ತಾಳೆ. ಜನಜಂಗುಳಿಯ ಮಧ್ಯೆ ವಿಶ್ವಾಸದಿಂದ ಮುನ್ನುಗ್ಗಿ ಯೇಸುವಿನ ಬಟ್ಟೆಗಳನ್ನು ಮುಟ್ಟುತ್ತಾಳೆ. ವಿಶ್ವಾಸದಿಂದ ಅವಳ ಮನಸ್ಸಿನಲ್ಲಿ ಅವಳು ಹೇಳುತ್ತಾಳೆ, ನಾನು ಕೇವಲ ಆತನ ವಸ್ತ್ರಗಳನ್ನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುವೆನು. ಇಂಥ ಒಂದು ವಿಶ್ವಾಸ ನೋಡಿ. ಆ ವಿಶ್ವಾಸದ ಹಿಂದೆ ಸಂತೋಷ ಇಲ್ಲ, ಕಣ್ಣೀರ ಬದುಕಿದೆ. 12 ವರ್ಷಗಳ ಕಣ್ಣೀರ ಬದುಕಿದೆ. ಸಹೋದರ ಸಹೋದರಿಯರೇ, 12 ವರ್ಷದ ನಿರಂತರ ಕಣ್ಣೀರು ಸುಲಭದ ಮಾತಲ್ಲ. ಆ ಯಾತನೆ, ಆ ಒಂದು ನಿರಾಶೆ, ಆ ಒಂದು ಮನೋವೇದನೆ ಆಕೆಯು ಅನುಭವಿಸಿದ ಜೀವನದಲ್ಲಿ ಅದು ನಿಜವಾಗಿಯೂ ಬಹಳ ಒಂದು ವಿಶೇಷವಾದುದು. ಕಣ್ಣೀರನ್ನು ಹರಿಸಿ ಜೀವಿಸಿದಂಥ ಬದುಕದು. ಅಂತಹ ಕಣ್ಣೀರಿನ ಜೀವನವನ್ನು ತೆಗೆದುಕೊಂಡು ಯೇಸುವಿನ ಬಳಿಗೆ ಅವಳು ಬರುತ್ತಾಳೆ. ಯೇಸು ಆಕೆ ಯೇಸುವಿನ ವಸ್ತ್ರಗಳನ್ನು ಮುಟ್ಟಿದಾಗ ಯೇಸುವಿನ ಶಕ್ತಿಯು ಆಕೆಯಲ್ಲಿ ಹರಿದು ಹೋಗುತ್ತದೆ. ಆಕೆಯ ರಕ್ತಸ್ರಾವ ಅದೇ ಗಳಿಗೆಯಲ್ಲಿ ನಿಲ್ಲುತ್ತೆ. ಆಕೆ ಗುಣ ಹೊಂದುತ್ತಾಳೆ. ಸಹೋದರ ಸಹೋದರಿಯರೇ, ಇದೇ ಯೇಸು ಕ್ರಿಸ್ತರು ಮಾಡಿದಂಥ ಒಳ್ಳೆಯ ಕಾರ್ಯ. ಇವತ್ತು ನಾನು ಮತ್ತು ನೀವು ಯಾರು? ಯೇಸು ಕ್ರಿಸ್ತನ ಪ್ರತಿರೂಪಗಳಲ್ಲವೇ? ದೇವರ ಪ್ರತಿರೂಪಗಳಲ್ಲವೇ? ನಮ್ಮ ದೇವರು ಕಣ್ಣೀರನ್ನು ಹರಿಸುವಂತಹ ದೇವರಲ್ಲ, ಕಣ್ಣೀರನ್ನು ಭರಿಸುವಂತಹ ದೇವರಲ್ಲ. ದೇವರು ಕಣ್ಣೀರು ಒರೆಸುವಂತಹ ದೇವರು. ಅವರಲ್ಲಿ ಪ್ರೀತಿ ತುಂಬಿಕೊಂಡಿದೆ. ಎಷ್ಟೇ ಜೀವನದಲ್ಲಿ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಆ ತಪ್ಪುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕ್ಷಮೆಯನ್ನು ಬೇಡಿ ಹಿಂದೆ ಬಂದಾಗ ಆತನಲ್ಲಿ ಕ್ಷಮೆ ಇದೆ. ಎಷ್ಟೇ ರೀತಿಯ ರೋಗಿಯಾಗಲಿ
ಯೇಸುವಿನಲ್ಲಿ ಆತನಿಗಾಗಿ ಪ್ರೀತಿ ಇದೆ, ಆತನಲ್ಲಿ ಆ ಒಂದು ಮಮತೆ ಇದೆ, ಕರುಣೆ ಇದೆ. ಎಷ್ಟೋ ಜನರು ಇಂಥ ಕರುಣೆಯನ್ನು ಅನುಭವಿಸಿದರು. ಅಂತಹ ಒಂದು ರೀತಿಯ ಪ್ರೀತಿ ಮತ್ತು ಕರುಣೆ ನಮ್ಮಲ್ಲಿ ಇರಬೇಕು. ದುಂದುಗಾರ ಮಗ ಜೀವನ ಪೂರ್ತಿ ತಪ್ಪು ಮಾಡಿಕೊಂಡು ಎಲ್ಲವನ್ನು ಹಾಳು ಮಾಡಿಕೊಂಡು ತಂದೆ ಬಳಿಗೆ ಕಣ್ಣೀರನ್ನು ಹರಿಸಿ ಬರುತ್ತಾನೆ. ಅಪ್ಪ, ನಾನು ತಪ್ಪು ಮಾಡಿದೆ, ಅಪ್ಪ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು, ನಿನ್ನ ಮನೆಯಲ್ಲಿ ನಾನು ಮಗನಾಗಿ ಬರಲು ಯೋಗ್ಯನಲ್ಲ, ಆದರೆ ನಾನು ನಿನ್ನ ಮನೆಯಲ್ಲಿ ಒಂದು ಕೆಲಸದ ಆಳುವಾಗಿ ಬಂದಿರುವೆನು, ನನ್ನನ್ನು ಸ್ವೀಕರಿಸು. ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಏನಾಗುತ್ತೆ? ಆ ಕಣ್ಣೀರಿನ ಫಲ ಯೇಸುವಿನಲ್ಲಿ ಆತನಿಗೆ ಸಿಗುತ್ತೆ. ಪಶ್ಚಾತ್ತಾಪದ ಕಣ್ಣೀರು. ಆ ಕಣ್ಣೀರಿನ ಫಲವಾಗಿ ಆ ತಂದೆ ಹೋಗಿ ಆ ಪ್ರೀತಿಯಿಂದ ದುಂದುಗಾರ ಮಗನನ್ನು ಆಲಿಂಗಿಸುತ್ತಾರೆ, ಹೊಸ ಬಟ್ಟೆಗಳನ್ನು ತೊಡಿಸ್ತಾರೆ, ಹೊಸ ಜೀವನವನ್ನು ಕೊಡುತ್ತಾರೆ. ಇದೇ ಯೇಸು ಕ್ರಿಸ್ತರು ಮಾಡಿದಂಥ ಒಳ್ಳೆಯ ಕಾರ್ಯ. ಸಹೋದರ ಸಹೋದರರೇ, ಇದೇ ನಮಗೆ ಇವತ್ತು ದೇವರ ವಾಕ್ಯ ನೆನಪಿಸುತ್ತೆ. ನಾವೆಲ್ಲರೂ ಈ ಜೀವನದಲ್ಲಿ ಕಣ್ಣನ್ನು ಚುಚ್ಚಲಿಕ್ಕೆ ಹೋಗುವವರಲ್ಲ, ಆದರೆ ಕಣ್ಣನ್ನು ಗುಣಪಡಿಸಲು ಹೋಗುವವರು ನಾವು. ಕಣ್ಣೀರು ಬಂದರೆ ಆ ಕಣ್ಣೀರನ್ನು ಒರೆಸುವಂತಹ ಒಂದು ಒಳ್ಳೆಯ ಹೃದಯ ಮನಸ್ಸು ನಮ್ಮಲ್ಲಿ ಇರಬೇಕು. ನಮ್ಮ ಜೀವನದಲ್ಲಿ ನೋಡೋಣ, ಅತ್ತ ಇತ್ತ ನೋಡೋಣ, ನೆರೆಕರೆಯವರಲ್ಲಿ ನೋಡೋಣ, ಕುಟುಂಬದಲ್ಲಿ ನೋಡೋಣ. ಎಷ್ಟು ಜನರು ಇವತ್ತಿದ್ದಾರೆ ಕಣ್ಣೀರನ್ನು ಹರಿಸುವಂತಹ ಜನರು. ಅದೆಷ್ಟೋ ರೋಗಿಗಳಿದ್ದಾರೆ, ಅದೆಷ್ಟೋ ಜನ ಇವತ್ತು ಸಾಲದ ಬದುಕಿನಲ್ಲಿ ಒದ್ದಾಡುತ್ತಿದ್ದಾರೆ, ಅದೆಷ್ಟೋ ಜನರು ಇತರರಿಂದ ಕಷ್ಟಕ್ಕೆ ಒಳಗಾದವರಿದ್ದಾರೆ, ಶೋಷಣೆಗೆ ಒಳಗಾದವರಿದ್ದಾರೆ. ಕಣ್ಣೀರನ್ನು ಹರಿಸುತ್ತಾರೆ, ಅವರನ್ನು ಕೇಳುವವರಿಲ್ಲ, ಅವರ ಕಣ್ಣೀರನ್ನು ಒರೆಸುವವರಿಲ್ಲ, ಅವರ ದುಃಖದ ಮಾತುಗಳನ್ನು ಆಲಿಸುವವರಿಲ್ಲ. ಅದೆಷ್ಟೋ ಇವತ್ತು ಪ್ರಾಯದವರು, ಸೀನಿಯರ್ ಸಿಟಿಸನ್ ಅಂತ ಹೇಳ್ತೇವೆ ನಾವು, ಅಂತಹವರಿದ್ದಾರೆ. ಅವರ ದುಃಖದ ಮಾತನ್ನು ಆಲಿಸುವವರಿಲ್ಲ, ಮಕ್ಕಳು ಅವರಿಂದ ದೂರವಾಗಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅದೆಷ್ಟೋ ಜನರಿರುವಾಗ ನಾನು ಮತ್ತು ನೀನು ಏನು ಮಾಡಬಹುದು? ಈ ಕಣ್ಣೀರನ್ನು ಒರೆಸುವಂಥ ಯೇಸು ಕ್ರಿಸ್ತನ ಪ್ರತಿರೂಪಗಳಾಗಬಹುದಲ್ಲವೇ? ಇದರ ಬಗ್ಗೆ ಯೋಚಿಸೋಣ. ಇದೇ ದೇವರ ವಾಕ್ಯದ ಕರೆ ನಮಗೆ ಇವತ್ತು. ಬೆಳ್ಳಂಬೆಳಿಗ್ಗೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಸಹೋದರ ಸಹೋದರರೇ, ಇವತ್ತು ನಾವು ಯೇಸು ಕ್ರಿಸ್ತರ ರೂಪಗಳಾಗೋಣ, ಯೇಸು ಕ್ರಿಸ್ತರ ಹೃದಯಗಳನ್ನು ಹೊಂದೋಣ, ಯೇಸು ಕ್ರಿಸ್ತರ ಆ ಪ್ರೀತಿ ನಮ್ಮಲ್ಲಿ ಇರಲಿ. ನಾವು ಇತರರ ಕಣ್ಣೀರನ್ನು ಒರೆಸುವಂತಹ ವ್ಯಕ್ತಿತ್ವವನ್ನು ನಾವು ಹೊಂದಬೇಕು. ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ಇತರರಿಗೆ ಸಹಾಯ ಮಾಡುವವರಾಗಬೇಕು. ನಮ್ಮಲ್ಲಿ ಒಂದು ವೇಳೆ ಸಹೋದರ ಸಹೋದರರೇ ಏನು ದುರ್ಗುಣಗಳಿವೆ ಯೋಚಿಸೋಣ. ಯಾವ ದುರ್ಗುಣಗಳಿಂದಾಗಿ ನನ್ನ ಮಾತಿನಿಂದ ಆಗ್ಬೋದು, ನನ್ನ ವರ್ತನೆಯಿಂದ ಆಗ್ಬೋದು, ನನ್ನ ಚಲನವಲನಗಳಿಂದ ಆಗ್ಬೋದು, ನಾನು ಯೋಚಿಸುವ ಆ ಯೋಚನೆಗಳಿಂದ ಆಗ್ಬೋದು, ಅವುಗಳಿಂದ ಇತರರ ಜೀವನದಲ್ಲಿ ಕಣ್ಣೀರು ಹರಿಸುವಂಥ ವ್ಯಕ್ತಿ ಆಗಿದ್ದೇನೆ ಎಂದಾದರೆ, ನನ್ನ ಜೀವನದ ನಾನು ಮಾಡುವ ತಪ್ಪುಗಳಿಂದಾಗಿ ಇತರರು ಕಣ್ಣೀರು ಹರಿಸ್ತೀನಿ ಎಂದಾದರೆ, ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಳೋಣ, ತಿಳಿದುಕೊಂಡು ನನ್ನ ಪಶ್ಚಾತ್ತಾಪ ಪಡೋಣ. ನಾವು ಕಣ್ಣೀರು ಒರೆಸಲು ದೇವರು ಕಳಿಸಿದಂಥ ದೂತರು ನಾವು. ಅದೇ ನಮ್ಮ ಈ ಜೀವನದಲ್ಲಿ ದೇವರು ಕೊಟ್ಟಂಥ ಒಂದು ಕಾರ್ಯ. ಆದ್ದರಿಂದ ಸಹೋದರ ಸಹೋದರರೇ, ಕಣ್ಣೀರನ್ನು ಒರೆಸುವಂಥ ವ್ಯಕ್ತಿತ್ವವಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಎರಡನೆಯದು, ಹೃದಯ ಚುಚ್ಚಿದರೆ ಮನದರಿವು. ಹೃದಯ ಎಂಬುದು ಬಹಳ ಸೂಕ್ಷ್ಮವಾದ ದೇಹದ ಒಂದು ಭಾಗ. ಈ ಹೃದಯ ಎಂದರೆ ಏನು ನಮ್ಗೆ ಗೊತ್ತು. ಒಂದು ಈ ಹೃದಯ ಬಡಿತ ನಿಂತಿತೆಂದಾದರೆ ನಾವು ಬದುಕುವುದಿಲ್ಲ, ನಾವು ಸತ್ತು ಹೋಗುತ್ತೇವೆ. ಅಷ್ಟು ಬಹಳ ಮಹತ್ವದ ಒಂದು ಭಾಗ ದೇಹದ್ದು. ನಮ್ಮ ಈ ಮೆದುಳು ಎಷ್ಟೇ ಕಾರ್ಯಪ್ರವೃತ್ತವಾಗಿರಲು, ಎಷ್ಟೇ ಚುರುಕಾಗಿದ್ದರೂ,
ಹೃದಯ ಒಂದು ವೇಳೆ ನಿಂತು ಹೋಯಿತೆಂದರೆ, ಹೃದಯ ಸ್ತಂಭನವಾಯಿತೆಂದರೆ ಮನುಷ್ಯನ ಬದುಕು ಅಲ್ಲಿಗೆ ಅಂತ್ಯವಾಗುತ್ತೆ. ಹೃದಯವಿಲ್ಲದೆ ಮನುಷ್ಯನಿಗೆ ಬದುಕಲಿಕ್ಕೆ ಆಗುವುದಿಲ್ಲ. ಸಹೋದರ ಸಹೋದರರೇ, ದೇವರು ನಮಗೆ ಹೃದಯ ಕೊಟ್ಟಿದ್ದಾರೆ. ಆ ಹೃದಯದ ಅರ್ಥವೇನು? ಬೈಬಲ್ನಲ್ಲಿ ನಾವು ನೋಡುತ್ತೇವೆ, ಹೃದಯ ಎಂಬುದು ಪ್ರೀತಿಯ ಸಂಕೇತ. ಹೃದಯ ಎಂಬುದು ಪ್ರೀತಿಯ ಸಂಕೇತ. ಇಮೋಷನಲ್, ಭಾವನೆಗಳಿಂದ ತುಂಬಿದಂತಹದ್ದು ಈ ಹೃದಯ ಎಂಬುದು. ಅದಕ್ಕಾಗಿ ನಾವು ನೋಡ್ತೇವೆ, ಪ್ರೇಮಿಗಳು ಒಬ್ಬರಿನೊಬ್ಬರು ಐ ಲವ್ ಯು ಅಂತ ಹೇಳುವಾಗ ಅವರು ಆ ಹೃದಯದ ಆ ಒಂದು ಸಿಂಬಲ್, ಆ ಸಂಕೇತವನ್ನು ಕಳಿಸುತ್ತಾರೆ. ಯಾಕೆಂದರೆ ಹೃದಯ ಪ್ರೀತಿಯ ಸಂಕೇತ. ಹಾಗಾದರೆ ನಮ್ಮ ಜೀವನದಲ್ಲಿ ದೇವರು ನಮಗೆಲ್ಲರಿಗೂ ಹೃದಯವನ್ನು ಕೊಟ್ಟಿದ್ದಾರೆ. ಅರ್ಥವೇನು? ಪ್ರೀತಿಯಿಂದ ಬದುಕುವವರಾಗಬೇಕು ನಾವು, ಪ್ರೀತಿಯಿಂದ ತುಂಬಿದವರಾಗಬೇಕು ನಾವು. ಸಹೋದರ ಸಹೋದರರೇ, ಈ ಜೀವನದಲ್ಲಿ ಇವತ್ತು ನಮಗೆ ಒಂದು ರೀತಿಯ ಜಿಗುಪ್ಸೆ ಬರುವಂಥ ಪರಿಸ್ಥಿತಿ ಇದೆ. ಈ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಆಗುವಂಥ ಘಟನೆಗಳು ಒಂದೊಂದು ಮನ ಕರಗಿಸುವಂತಹ ಘಟನೆಗಳು. ಯಾಕೆಂದರೆ ಪ್ರೀತಿ ಎಂಬುದು ಮಾಯವಾಗುತ್ತಿದೆ. ಮನುಷ್ಯನಲ್ಲಿ ದ್ವೇಷ ತುಂಬುತ್ತಿದೆ, ದ್ವೇಷ ಹರಡುತ್ತಿದೆ. ಮಣಿಪುರದಲ್ಲಿ ಆದಂಥ ಘಟನೆಗಳನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಲ್ಲಿ ಅಲ್ಲಿ ಆ ಘಟನೆ ಒಬ್ಬರಿನೊಬ್ಬ ಒಂದು ಎರಡು ಪಂಗಡಗಳ ಮಧ್ಯೆ ಅದೆಷ್ಟೋ ಮನೆಗಳು ನಾಶವಾದವು, ಬೆಂಕಿಗೆ ಹೊತ್ತುಕೊಂಡು ಹೋದವು, ಚರ್ಚುಗಳು ನಾಶವಾದವು, ಕೊಲೆ ಮಾಡಲಾಯಿತು, ನಗ್ನ ಪರೇಡ್ ಮಾಡಲಾಯಿತು ಸ್ತ್ರೀಯರನ್ನು. ಇಂತಹ ದುಸ್ತರವಾದ ಕೃತ್ಯಗಳು ನಡೆದವು, ಹೃದಯ ನೋಯಿಸುವಂತಹ ಘಟನೆಗಳು. ಎಲ್ಲಿದೆ ಪ್ರೀತಿ? ಆ ಒಂದು ರೀತಿಯ ಹಗೆತನ, ದ್ವೇಷ ಎಷ್ಟರ ಮಟ್ಟಿಗೆ ಮನುಷ್ಯನನ್ನು ಕೊಲ್ಲುವ ಮಟ್ಟಿಗೆ, ಮನುಷ್ಯನನ್ನು ಆ ಒಂದು ನಗ್ನ ದೇಹಗಳನ್ನು ಮೆರವಣಿಗೆ, ಬತ್ತಲೆಯಾಗಿ ಮೆರವಣಿಗೆ ಮಾಡುವ ತನಕ. ಎಂತಹ ದ್ವೇಷ ಇದು! ಎಂತಹ ದ್ವೇಷ! ಚಿಕ್ಕ ಮಕ್ಕಳನ್ನು ಒಂದು ಕೊಂದು ಹಾಕುವಂತಹ ದ್ವೇಷ, ಎಂತಹ ದ್ವೇಷವಿದು! ಇವತ್ತು ಎಷ್ಟೋ ಜನರು ನೋಡಿ ಎಂತಹ ಪರಿಸ್ಥಿತಿಯಲ್ಲಿ. ನಾವು ಈ ದಿನಗಳಲ್ಲಿ ಪುನಃ ಕೇಳುತ್ತೇವೆ, ಹರಿಯಾಣದಲ್ಲಿ 2 ಕೋಮುಗಳ ನಡೆದಂಥ ಘಟನೆಗಳು. ಯಾಕೆ ದ್ವೇಷ? ಬೆಂಕಿ ಹಚ್ಚುವಂಥ ಕೆಲಸ, ಧಾರ್ಮಿಕ ಮೆರವಣಿಗೆಗಳಲ್ಲಿ ಒಂದು ಗಲಾಟೆ ಮಾಡುವಂಥ ಪರಿಸ್ಥಿತಿಗಳು ನಮ್ಮ ದೇಶದಲ್ಲಿ ಉದ್ಭವಿಸಲ್ಪಟ್ಟಿದೆ. ಯಾಕೆ ಧರ್ಮಗಳ ನಡುವೆ ದ್ವೇಷ? ಪ್ರೀತಿಯಿಂದ ಆದವರು ನಾವು. ಧರ್ಮ ನಮಗೆ ಏನು ಕಲಿಸುತ್ತೆ? ದ್ವೇಷ ಮಾಡಲು ಕಲಿಸುವುದಿಲ್ಲ, ಪ್ರೀತಿ ಮಾಡಲು ಕಲಿಸ್ತವೆ. ಸಹೋದರ ಸಹೋದರರೇ, ಇವತ್ತು ಸಮಾಜಕ್ಕೆ ಬೇಕು ಪ್ರೀತಿ, ಮನುಷ್ಯನಿಗೆ ಬೇಕು ಪ್ರೀತಿ. ದ್ವೇಷ ಯಾರಿಗೂ ಬೇಕಾಗಿಲ್ಲ. ಯಾರೊಬ್ಬರ ಕುಟುಂಬದಲ್ಲಿ ನಾವು ದ್ವೇಷ, ಕೋಪ ಇವುಗಳು ನಮಗೆ ಬೇಡ. ಸಮಾಧಾನ ನಮಗೆ ಬೇಕು. ಒಂದು ಕುಟುಂಬದಲ್ಲಿ ಶಾಂತಿಯಿಂದ ಬದುಕು ಬೇಕು. ನಾವು ಪ್ರೀತಿಯಿಂದ ಬದುಕುವಂತಹ ಬದುಕು ಬೇಕು ನಮಗೆ. ಇಂತಹ ದ್ವೇಷ ನಮಗೆ ಸಲ್ಲುವುದಲ್ಲ. ಈ ದ್ವೇಷದಿಂದ ಒಳ್ಳೆಯದಾಗುವುದಿಲ್ಲ, ಎಲ್ಲವೂ ಹೊತ್ತು ಹೋಗುತ್ತದೆ. ಮನುಷ್ಯರಲ್ಲಿ ಹುಟ್ಟಿಕೊಳ್ಳುವಂಥ ದ್ವೇಷ ಅದು ಬೇಗ ಆರಿ ಹೋಗುವುದಿಲ್ಲ, ಬೆಂಕಿ ಆರಿ ಹೋಗ್ಬೋದು. ಆದರೆ ಸಹೋದರ ಸಹೋದರರೇ, ಮನುಷ್ಯರ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಅದು ಹೊತ್ತಿದಂಥ ದ್ವೇಷದ ಬೆಂಕಿ, ಆ ಬೆಂಕಿಯ ಜ್ವಾಲೆ ಹಲವು ದಿನಗಳು, ಹಲವು ವರ್ಷಗಳು ಬಾಳಿದರೂ ಅಚ್ಚರಿ ಏನಲ್ಲ. ಯಾಕೆಂದರೆ ಅಂತಹ ರೀತಿಯಲ್ಲಿ ಹೊತ್ತುತ್ತಾ ಇರುತ್ತೆ ಯಾಕೆಂದರೆ ಮನುಷ್ಯನ ಹೃದಯದಲ್ಲಿ ಪ್ರೀತಿ ಇಲ್ಲ. ನಾವು ಮನುಷ್ಯರು ಪ್ರೀತಿಯಿಂದ ಬದುಕಬೇಕಾದವರು. ಆದ್ದರಿಂದ ಇವತ್ತು ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ? ಪ್ರೀತಿಸೋಣ, ಪರಸ್ಪರ ಪ್ರೀತಿಸೋಣ. ಸಹೋದರ ಸಹೋದರರೇ, ಯೇಸು ಕ್ರಿಸ್ತರು ಪ್ರೀತಿಯ ಸಂದೇಶವನ್ನು ಹೊತ್ತು ಈ ಲೋಕಕ್ಕೆ ಬಂದರು. ಅವರಲ್ಲಿ ದ್ವೇಷ ಇರಲಿಲ್ಲ, ಅವರಲ್ಲಿ ಯಾವ ಭೇದ ಭಾವಗಳು ಇರಲಿಲ್ಲ. ಯಾರು ಅವರ ಬಳಿಗೆ ಬಂದರು, ಯಾವ ಸಮುದಾಯದವನಾಗಲಿ, ಯಾವುದೇ ಒಂದು ಜೀವನದ ವರ್ಗದ ವ್ಯಕ್ತಿ ಆಗಲಿ, ಬಡವನಾಗಲಿ ಶ್ರೀಮಂತನಾಗಲಿ, ಯಹೂದಿ ಆಗಲಿ ಅಥವಾ ಯಹೂದಿ ಅಲ್ಲದವನಾಗಲಿ, ಯಾವ ವ್ಯಕ್ತಿಯ ಭೇದ ಭಾವಗಳು ಆ ಯೇಸುವಿನಲ್ಲಿ ಇರಲಿಲ್ಲ.
ಎಲ್ಲರನ್ನ ಯೇಸು ಪ್ರೀತಿಸಿದರು. 12 ಶಿಷ್ಯರನ್ನು ಆರಿಸುವಾಗ ಪ್ರತಿಯೊಬ್ಬ ಶಿಷ್ಯರಲ್ಲಿ ಪ್ರತಿಯೊಂದು ವರ್ಗದವರಿದ್ದರು. ಯಾಕೆಂದರೆ ಅಂಥ ಒಂದು ಪ್ರೀತಿಯ ಸಂಕೇತವನ್ನು ಅವರು ಆರಿಸಿಕೊಂಡಿದ್ದರು. ಆ ಪ್ರೀತಿ ಎಷ್ಟರ ಮಟ್ಟಿಗೆ ಯೋಹಾನನ ಶುಭ ಸಂದೇಶ ನಮಗೆ ಹೇಳುತ್ತೆ, ದೇವರು ಈ ಲೋಕವನ್ನು ಎಷ್ಟು ಪ್ರೀತಿಸ್ತಾರೆಂದರೆ ತನ್ನ ಏಕಮಾತ್ರ ಪುತ್ರನನ್ನೇ ಲೋಕಕ್ಕೆ ಕಳುಹಿಸಿದರು. ಇದು ಪ್ರೀತಿ. ತನ್ನ ಮಗನನ್ನೇ ಈ ಲೋಕದಕ್ಕಾಗಿ ಧಾರೆ ಎರೆಯುವಂಥ ಪ್ರೀತಿ ದೇವರ ಪ್ರೀತಿ. ಅಂದರೆ ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಈ ಜೀವನದ ಎಲ್ಲ ರೀತಿಯ ಸಂತೋಷ ಎಲ್ಲವೂ ನಾವು ಧಾರೆ ಎರೆಯುವಂಥ ಮಟ್ಟಿಗೆ ಇರಬೇಕು ತಾನೇ. ಪ್ರೀತಿ ಎಂಬುದು ಅದು. ಸಹೋದರ ಸಹೋದರರೇ, ಇಂತಹ ಪ್ರೀತಿಯಲ್ಲಿ ನಾವು ಬಾಳಬೇಕು. ಯೇಸು ಕ್ರಿಸ್ತರು ಏನು ಹೇಳುತ್ತಾರೆ? ಯೋಹಾನನ ಶುಭ ಸಂದೇಶದಲ್ಲಿ ಹೇಳ್ತಾರೆ, 15ನೇ ಅಧ್ಯಾಯ 13ನೇ ವಾಕ್ಯ ಅವರು ಹೇಳ್ತಾರೆ, ಒಬ್ಬ ನಿನ್ನ ಮಿತ್ರನಿಗಾಗಿ ಜೀವ ಕೊಡುವಂತಹ ಪ್ರೀತಿ ಅದು ನಿಜವಾದ ಪ್ರೀತಿ. ಒಬ್ಬ ಮಿತ್ರನಿಗಾಗಿ ಜೀವ ಕೊಡುವುದಕ್ಕಿಂತ ಮಿಗಿಲಾದ ಪ್ರೇಮ ಮತ್ತೊಂದಿಲ್ಲ ಎಂದು ಯೇಸು ಹೇಳ್ತಾರೆ. ಹಾಗಾದರೆ ಅಂತಹ ಜೀವ ಕೊಡುವಂತಹ ಪ್ರೀತಿ ನಮ್ಮಲ್ಲಿ ಇರಬೇಕು. ಯೇಸು ಕ್ರಿಸ್ತರು ಕೇವಲ ಆಡಿದ ಮಾತುಗಳಲ್ಲ, ಬದಲಾಗಿ ತನ್ನ ಜೀವನದಲ್ಲಿ ಶಿಲುಬೆಯಲ್ಲಿ ಅವರು ಜಡಿಸಲ್ಪಟ್ಟು ಆ ಶಿಲುಬೆಯಲ್ಲಿ ನರಳುವಂತಹ ಮರಣವನ್ನು ಅವರು ಅನುಭವಿಸಿದುವಾಗ ಅಲ್ಲಿ ಆ ಪ್ರೀತಿಯ ಸಂಕೇತ ಅಲ್ಲಿಂದ ಅವರು ಕಳಿಸಿದರು. ತನ್ನನ್ನು ಈ ಶಿಲುಬೆಗೆ ಜಡಿದವರು ಶಿಲುಬೆಯ ಕೆಳಗೆ ಅವರನ್ನು ಜಾಡಿಸ್ತಿರುವಾಗ, ಅವರಿಗೆ ಒಂದು ರೀತಿ ತಮಾಷೆ ಮಾಡ್ತಿರುವಾಗ ಅವರು ಹೇಳ್ತಾರೆ, ಅಪ್ಪ ತಂದೆ ಅವರನ್ನು ಕ್ಷಮಿಸು, ಅಪ್ಪ ತಂದೆ ಅವರನ್ನು ಕ್ಷಮಿಸು. ಅವರು ಏನು ಮಾಡ್ತಾರೆ ಅವರಿಗೆ ತಿಳಿಯದು. ಎಂತಹ ಪ್ರೀತಿ, ಕ್ಷಮಿಸುವಂತಹ ಪ್ರೀತಿ. ಯೇಸುವಿನಲ್ಲಿ ಯಾರಿಗೆ ಬಗ್ಗೆಯೂ ದ್ವೇಷ ಇಲ್ಲ. ತನಗೆ ಕೊಂದಿದ್ದವರನ್ನು, ಶಿಲುಬೆಗೆ ಜಡಿಸಿದವರನ್ನು ಅವರನ್ನು ಯೇಸು ಪ್ರೀತಿಸಿದರು. ಈ ಲೋಕದಲ್ಲಿ ಪ್ರೀತಿ, ಸಹೋದರರೇ, ಇವತ್ತು ನಮಗೆ ಅಂತಹ ಪ್ರೀತಿ ಬೇಕು, ಸಹೋದರತ್ವ ಬೇಕು. ನಾವೆಲ್ಲರೂ ಸೋದರಿಯರು, ದೇವರ ಮಕ್ಕಳು. ನಾವು ನಮ್ಮಲ್ಲಿರುವ ಎಲ್ಲರ ಬಳಿ ಇರುವ ರಕ್ತ ಕೆಂಪು ರಕ್ತ ತಾನೆ. ನಾವು ಸೇವಿಸುವಂಥ ಗಾಳಿ ಒಂದೇ ತಾನೆ. ನಾವು ಜೀವಿಸುವಂಥ ನಾಡು ಭಾರತ ದೇಶ ಒಂದೇ ತಾನೆ. ನಾವು ಇವತ್ತು ಧರ್ಮ ಯಾವುದೇ ಆಗಿರ್ಬೋದು, ಆದರೆ ಎಲ್ಲರೂ ಮನುಷ್ಯ ಕುಲದವರು ತಾನೆ. ಏನು ವ್ಯತ್ಯಾಸವಿದೆ ಈ ಲೋಕದಲ್ಲಿ? ಸಹೋದರರೇ, ಕೇವಲ ಒಂದು ಅಧಿಕಾರಕ್ಕಾಗಿ, ಕೇವಲ ಒಂದು ಅಲ್ಪ ಕಾಲದೊಂದು ಆಶೆಗಾಗಿ, ಕೇವಲ ಈ ಲೋಕದ ಸಂತೋಷಕ್ಕಾಗಿ ದ್ವೇಷ ಮಾಡದಿರೋಣ, ಬೇಡವದು. ಯಾಕೆ? ಈ ದ್ವೇಷದಿಂದ ನಮಗೇನು ಒಳ್ಳೆಯದಾಗಲ್ಲ. ನಾವೇನು ಈ ಲೋಕದಲ್ಲಿ ಏನು ಶಾಶ್ವತವಾಗಿ ಬಾಳಲ್ಲ. ನಾವೇನು ಈ ಲೋಕದಿಂದ ಏನು ಹೊತ್ತುಕೊಂಡು ಹೋಗಲ್ಲ. ಈ ಲೋಕದಲ್ಲಿ ಎಲ್ಲವನ್ನು ಬಿಟ್ಟು ಹೋಗಬೇಕು. ನಾವು ಈ ಲೋಕದಲ್ಲಿ ಶಾಶ್ವತ ಬದುಕು ನಮ್ಮದು ಅಲ್ಲ. ನಾವು ಕೇವಲ ಇಲ್ಲಿ ಒಂದು ರೀತಿಯಲ್ಲಿ ಪ್ರಯಾಣಿಕರಾಗಿ ಬಂದಿದ್ದೇವೆ. ಹಾಗಿರುವಾಗ ನಮ್ಮ ಜೀವನದ ಪ್ರಯಾಣ ಆ ಸ್ವರ್ಗೀಯ ಜೀವನದೆಡೆಗೆ ಸಾಗುತ್ತಿರುವಾಗ ಪ್ರೀತಿಯಿಂದ ಬದುಕೋಣ, ಪ್ರೀತಿಯಿಂದ ಮನುಷ್ಯರಲ್ಲಿ ನಾವು ನಡೆದುಕೊಳ್ಳೋಣ. ನಾವು ಒಬ್ಬಂಟಿಗರಾಗಿ ಸ್ವರ್ಗೀಯ ಜೀವನಕ್ಕೆ ಹೋಗುವುದಲ್ಲ. ಆ ಪ್ರೀತಿಯ ಜೀವನದಲ್ಲಿ ಒಬ್ಬರಿನ್ನೊಬ್ಬರು ಒಟ್ಟಾಗಿ ಹೋಗುತ್ತೇವೆ ನಾವು. ಆ ಪ್ರೀತಿ ಜೀವನ ಎಂಬ ಮೆರವಣಿಗೆ ಸಾಗುತ್ತಿರುವಾಗ ಈ ಮೆರವಣಿಗೆಯಲ್ಲಿ ನಾನು ಒಬ್ಬನು ಸಾಗುವುದಲ್ಲ. ಯಾವಾಗ ನಾನು ಪ್ರೀತಿಸ್ತೇನೆ ಎಲ್ಲರನ್ನ ನನ್ನೊಡನೆ ಕರೆದುಕೊಂಡು ಹೋಗುತ್ತೇನೆ. ಯೇಸು ಕ್ರಿಸ್ತರು ಇದನ್ನೇ ಮಾಡಿದರು. ಬೆತ್ಲೆಹೇಮಿನಿಂದ ಆರಂಭವಾದ ಆ ಬದುಕು ಕಲ್ವಾರಿ ಬೆಟ್ಟದವರೆಗೆ ಅಲ್ಲಿ ಅದೆಷ್ಟೋ ಜನರನ್ನು ಅವರೊಡನೆ ಕರೆದುಕೊಂಡು ಹೋದರು. ತಂದೆ ಬಳಿಗೆ ಆ ಒಂದು ಪ್ರೀತಿಯ ಜೀವನವನ್ನು ಅವರು ನಡೆದುಕೊಂಡರು. ಆ ಪ್ರೀತಿಯ ಪಯಣವನ್ನು ಅವರು ಮಾಡಿದರು. ಸ್ವರ್ಗ ರಾಜ್ಯದ ಜೀವನಕ್ಕೆ ಅದೆಷ್ಟೋ ಜನರನ್ನು ಅವರು ಖಂಡಿತವಾಗಿ ಕರೆದರು. ಸಹೋದರರೇ, ಇದು ನಮ್ಮ ಬದುಕು. ಆದ್ದರಿಂದ ಇವತ್ತು ಈ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಹೃದಯ ಮತ್ತು ನಮ್ಮ ಕಣ್ಣುಗಳು ಅಂದರೆ ಕಣ್ಣೀರ ಜೀವನವನ್ನು ನಾವು ಅಳಿಸಿ, ಯಾರಿಗೆ ಜೀವನದಲ್ಲಿ ನಾವು ಸುಖ ಸಂತೋಷವನ್ನು ನೆಮ್ಮದಿಯನ್ನು ಕೊಡುತ್ತಾ
ಅದೇ ರೀತಿಯಲ್ಲಿ ಎಲ್ಲರನ್ನು ಪ್ರೀತಿಸುತ್ತಾ ಆ ಒಂದು ದೇವರ ಲೋಕದ ಒಂದು ಬಾಳನ್ನು ಈ ಲೋಕದಲ್ಲಿ ಒಂದು ನಾವು ಉದಾಹರಣೆಯಾಗಿ ತಕ್ಕೊಂಡು ಅದರ ಪ್ರತಿರೂಪವಾಗಿ ಬದುಕೋಣ, ಪ್ರೀತಿಯಿಂದ ಬದುಕೋಣ. ಇದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆ, ಈ ಲೋಕದಲ್ಲಿ ಒಳ್ಳೆಯ ಜೀವನ ಎಂಬ ಭಾಗ್ಯವನ್ನು ನಮಗೆ ಕೊಟ್ಟಿರ್ತೀರಿ. ಈ ನಮ್ಮ ಬದುಕು ತಂದೆಯಾದ ದೇವರೇ ಪ್ರೀತಿಯ ಬದುಕಾಗಲಿ. ಯಾರ ಜೀವನದಲ್ಲೂ ಕಣ್ಣೀರನ್ನು ಹರಿಸದೆ, ಯಾರ ಮನಸ್ಸಿಗೂ ನೋವುಗಳನ್ನು ಉಂಟು ಮಾಡದೆ, ಯಾರಿಗ ಜೀವನದಲ್ಲಿ ಕಷ್ಟವನ್ನು ಕೊಡದೆ, ಇತರರಿಗೆ ಕಿರುಕುಳ ಕೊಡದೆ, ಇತರರ ನೆಮ್ಮದಿ ಹಾಳು ಮಾಡದೆ, ಇತರರಿಗೆ ಸಂತೋಷ, ಪ್ರೀತಿ ಮತ್ತು ಶಾಂತಿಯನ್ನು ನೀಡುವಂತಹ ನನ್ನ ಜೀವನವಾಗಲಿ. ನಿಮ್ಮ ಏಕಮಾತ್ರ ಪುತ್ರ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಅದೆಷ್ಟೋ ಜನರ ದುಃಖವನ್ನು ಅವರು ಒರೆಸಿದರು. ಅದೇ ರೀತಿ ನಾವು ಕಣ್ಣೀರನ್ನು ಒರೆಸುವಂಥ ವ್ಯಕ್ತಿಗಳಾಗಿ ಬದುಕಲು ಹೃದಯ ಎಂಬ ಪ್ರೀತಿಯಿಂದ ನಾವು ಬದುಕಿ ಎಲ್ಲರನ್ನ ನಿಮ್ಮ ಬಳಿಗೆ ಕರೆದೊಯ್ಯುವಂಥ ವ್ಯಕ್ತಿತ್ವವನ್ನು ನಮಗೆ ಕೊಡಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.